ದೇವಾಲಯ ಮಠ ಮಂದಿರಗಳಿಗೆ ಕಷ್ಟದಲ್ಲಿದ್ದು ಅವುಗಳಿಗೆ ಬೇಕಾದಂತಹ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದಾರೆ. ನೀಡುವಾಗ ಅದರಲ್ಲಿ ಯಾವುದೇ ರೀತಿಯಾದಂತಹ ಲಂಚ ಆಮಿಷ ಇದಕ್ಕೆ ಅವಕಾಶವೇ ಇಲ್ಲ ಅಂತ ನಾನು ಸ್ವಾಭಿಮಾನದಿಂದ ಹೇಳ ಬಯಸ್ತಾ ಇದ್ದೇನೆ. ಇದರ ಮಧ್ಯದಲ್ಲಿ ಯಾರದೋ ಒಂದು ಅಪಸ್ವರ ಬರ್ತಾ ಇದೆ. ಅದು ಪ್ರಾಯಶಃ ಅವರದ್ದು ಸ್ವಂತವಾಗಿರಲಿಕ್ಕಿಲ್ಲ, ಯಾವುದೋ ಒಂದು ಕಾರಣದಿಂದ ಅದರಲ್ಲಿ ತುಂಬಿಕೊಂಡಿರಬಹುದು. ಖಂಡಿತ ಪ್ರಾಮಾಣಿಕವಾದಂತಹ ಈ ಸೇವೆಯನ್ನು ನಮ್ಮ ಜನ ಅದನ್ನು ಗುರುತಿಸಬೇಕು, ಗಮನಿಸಬೇಕು. ಅದರಲ್ಲಿ ಹುಳಿ ಹಿಂಡುವ ಕೆಲಸ ಖಂಡಿತ ಮಾಡಬಾರ್ದು. ಇಂತಹ ಸರಕಾರಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಾದ್ದು. ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಕರ್ಕೊಂಡು ಹೋಗತಕ್ಕಂತಹ ಈ ಕಾರ್ಯ ಬಹಳ ಕಷ್ಟದ್ದು. ಒಬ್ಬರಿಗೆ ಜಾಸ್ತಿ, ಒಬ್ಬರಿಗೆ ಕಡಿಮೆ, ಒಬ್ಬರನ್ನು ಒಲೈಸುವಂತಹದ್ದು ಅಂತ ಏನು ಹಿಂದೆ ಇತ್ತು ಅದು ಇಲ್ಲದೆ ಒಂದು ನಾಡು, ಒಂದು ಬೆಳಕು, ಒಂದು ನೀರು ಅನ್ನುವ ಆ ವರ್ತನೆ ಬಹಳ ಅಭಿನಂದನೀಯವಾದಂತಹದ್ದು.